ಅವರ ಕಾರ್ಯಕ್ರಮಕ್ಕೆ ಆರಾಧನೆ ಹಾಕೊಂಡು ಚೆನ್ನ ಈ ಸಾಂಪ್ರದಾಯಿಕತೆನ ಒಯ್ಚೋಂಡು ಬಂದ ಬೆಳ್ಳಿಯ ಸಮುದಾಯ ತೀರು ಎಂದು ಹೇಳಿದ್ದು ഞങ്ങളുടെ അച്ഛമാറാവട്ട് ഞങ്ങൾക്ക് പുറത്തുനിന്ന് ഭട്ടർ പറഞ്ഞ ക്രമമില്ല ആരും എട്ടില്ല ആരും തീയർക്ക് പുരോഹിത ചെയ്യുന്നു വൈദ്യർമാർ എട്ടില്ലാത്ത തന്ത്രി ആരി കേട്ടാൽ കലക്കാർ ಇವರೆಲ್ಲ ಬಂದಿದ್ದು ಕ್ರಮ ಬೇಕಿಲ್ಲದು ಇಪ್ಪ കുറച്ച് ವೈದಿಕ ಪ್ರಭಾವ ಇದು ಚೇಂಜ್ ಆಗಿ ಹಾಗಾಯ್ತು ತಮ್ರಾಟಿ ನನಗೆ ತಂತ್ರಕ್ಕೂ ಒಲಿഞ്ഞ ಶಕ್ತಿ ಇಪ್ಪಳು ತಂತ್ರಿ ಪೀಠಕ್ಕೆ ಹೋಯ್ತು ತಮ್ರಾಟಿ ಮಾರ ಆಯುಧ ಕಾಣಿಸಿದ್ದೆಲ್ಲ ಕ್ರಮ ಉಂಡು ಮಂತ್ರತ್ತುನು ತಂತ್ರತ್ತುನು ಬಲಕಿಟ್ಟ ಬ್ರಹ್ಮತ್ತುನು ಮುಡಿಕಿಟ್ಟ ಪುಷ್ಪತ್ತುನು ಒನ್ನುಕೊಂಡು 100 ತಡೆ ಇಚ್ಚಿಟ್ಟು ನಗಡೆ 4 ಕಾರ್ಯಕಾರನ ಕಾತು ರಕ್ಷಿಪ್ಪು ಸರಿಯಾಗಿ ಅವರ ಮಂತ್ರ ನಗಡೆ ತಂತ್ರ ತಮ್ರಾಟಿ ಮಾರು ತೀಯರ ಬದಿಯನ್ನು ಬಂದಿಂದೆ ತಂತ್ರ ನೋಕಿ ನಗಡೆ ಅಚ್ಚುಕಟ್ಟ ಆಚಾರ ನೋಕಿ ನಗಡೆ ಅಚ್ಚಮಾರ ಶಿಷ್ಟಾಚಾರ ನೋಕಿ ಶುದ್ಧಾಚಾರಲಿ ಬ್ರಾಹ್ಮಣರ ನಾಟ್ಯವು ಒರಿ ಅಂತ ಮೀತ ತೀಯರು ಚೆನ್ನದು ಶಾಸ್ತ್ರ ಚೆನ್ನಬದ್ದ ಸತ್ಯ. ಒಂದು ಕಡೆ ಶಾಸ್ತ್ರ ವಿಚಾರ ಸಂಸ್ಕೃತಿಯ ಬಗ್ಗೆ ಸಂಕ್ಷಿಪ್ತವಾಗಿದ್ದರ ಮಧ್ಯೆ ಈ ಮುಂಬೈ ತೀಯರ ಬಗ್ಗೆ ಒಂದು 2 ಮಾತು ಸಂವರ್ಧನೆಯಲ್ಲಿ ಅರಿಮುಖ್ಯ. ಸಿಂಹಳ ದೇಶದಲ್ಲಿ ಒರಿ ಕಾಲಲ್ಲಿ ಒತ್ತೆಯಾಳಾಯ್ತು ಬನ್ನಿತ್ತು ವಯನಾಡಿನ ಕಾಟಿಲೂನವರು ತೀಯರು അങ്ങനെ അവർ സമര വൃത്തിയിൽ വന്നാൽ വൃത്തി ആധാരിതമായിട്ട് ഞങ്ങളെ തുളുവ ഞങ്ങളെ മലബാർ സീമന് മുംബൈക്ക് വന്ന അനേക ആൾക്കാർ ഞങ്ങളിൽ ഒരു കാലದಲ್ಲಿ ಮುಂಬೈന്റെ ಹೋಟೆಲ್ ಗ್ಲಾಸ್ ಕದಿಯೋಂಡಾಗೆ തീയರು ഇപ്പ ഗ്ലാസ് കദിപ്പിക്കുന്നവരോടെ എത്തിയാർ ചിലക്ക് ഓരോ ഹോട്ടൽ വെച്ചിനാലി എല്ലാ ക്ഷേത്രത്തിലും പഴകിട്ട് നിന്നത് നാട്ടിൽ മലബാർ സീമೆ ആവട്ടെ ചില കേരള ആവട്ടെ ഈ ഭാഗം ഒരു തറവാട് ഒരു സമുദായದ ಆಧಾರ ಕೇಂದ್ರ ഒരു താൻ എൺചിക്ക് നിന്നിട്ട് നാടുക്ക് ശോഭೆ കൊടുക്കുന്നു ആ താന കെട്ടിയ എത്രോ ശീലനെന്നിത്ത ಮುಂಬೈ ತೀಯರ പേരിൽ ಊರ್ತೆ ಕಾಣಿಕೆ ಊರ್ತೆ ಸವಲತ್ತು ಊರ್ದವರು ಕೊಟ್ಟ ಸಹಕಾರ ಜೊತೆಗಾರಿಕೆ ಇನ್ನು ಊರುಲಿ ತೀಯಾ ಸಂಸ್ಕೃತಿ ಒಯ್ಯಲಿ ಮೂಲಭೂತವಾದ ಕಾರಣ ಎದೆ ತಟ್ಟಿದಿನಲ್ಲ ಚೆಲ್ಲೋರು ಹಾಗಾಯ್ತು ಈ ಮುಂಬೈ ತೀಯರ ಶಕ್ತಿ ಕೇಂದ್ರ ಅನ್ನೋದು ಇಡೀ ಸಂಸ್ಕೃತಿ ವೈಖರಿ ತುಳುವ ನಾಟ್ಲಾವಟ್ಟು ಮಲಬಾರು ಸೀಮೆಲಾವಟ್ಟು ತೀಯರೆ ಇಡೀ ಸಂಸ್ಕೃತಿ ವೈಖರಿ ಸಂಪ್ರದಾಯ ವೈಖರಿ ಮೂಲಭೂತವಾದ ಆರ್ಥಿಕ ಬಲ ഒരു സംവിധാനകമായ ഒരു ബല കൊടുത്തത് അത് മുംബൈയിലെത്തിയത് ഈ സംഘടനയാണ്. വിശേഷമായിട്ട് ഇതൊരു അക്ഷയ പാത്രമുള്ള പോലെ ഈ അക്ഷയ പാത്ര ക്ഷയമില്ലാതെ അവിടെ കൊടുത്തതിൽ അത് ಬೆಳಗ್ಗೆ ಅದಾಯ್ತು ಮುಂಬೈ ತೀಯರೆ ಶಕ್ತಿ ಕೇಂದ್ರ ನಾನು ಇನ್ನು ಚೆಲ್ಲಲು ಇಷ್ಟಪಟ್ಟೆ. ഒരു ಮಾತ್ರ ಅಂದಾಜ ഈ സർനെയിം നാട്ടില് ಬೆಳ್ಚಾಡಾವಟ್ಟು ಸಾಲಿಯನಾವಟ್ಟು ಸುವರ್ಣಾವಟ್ಟು ഇങ്ങനെ ಬೇರೆ ಬೇರೆ ರೀತಿದೆ ಅಮೀನಾವಟ್ಟು ಸರ್ನೇಮುನ ಒಯ್ಚೋಂಡು ಬಂದವರು ಕೊರಡಿ ಇವನು ಗೆಡ್ಡೆ ಬೇರೆ ಅರುಣು ಉಳ್ಳ ಸರ್ನೇಮ್ ಇಲ್ಲ ಅರವಿಂದು ಬೋಳ ನಾಟಿನ ಬೇರೆ ನಾಡಿಗೆ ಕೀರ್ತಿ ಕೊಟ್ಟು ಆಯ್ತು ಅದು ಹುಟ್ಟ ಕ್ರಮವೂ ಇನ್ನು ಸರ್ನೇಮುದ ಮೂಲಕ ನಾಲಿವರಿ ತೀಯ ಚೆನ್ನ ಕೀರ್ತಿನ ಅಸ್ತಿತ್ವನ ಒಯ್ಚೋಂಡು ಬಂದ ಒರೇ ಒಂದು ನಾಡು ಅದು ಮುಂಬೈ. ಬೆಳ್ಚಾಡ ಚೆನ್ನ ಶಬ್ದ ನಾಡುಗಾಟಿಯರ ಉಡಲಿಗೆ ಅದು ವಿಶೇಷ. ಅದಕ್ಕೆ ನಾನು ಅಭಿನಂದನೆ ಸಿಗ್ತೇನೆ. ಮುಂಬೈലുള്ള ಎಷ್ಟೋ ಗಣ್ಯರ